ಹಿಂಡು ಗದ್ದೆಗೆ ನುಗ್ಗಿ ಹಾನಿ ಮಾಡುವುದರಿಂದ ಕುಂಬಳೆ ಬಂಬ್ರಾಣ ಗದ್ದೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಲ್ಲಿಯ ಸುಮಾರು 500 ಎಕರೆ ಭತ್ತದ ಕೃಷಿ ಬಿಕ್ಕಟ್ಟಿನಲ್ಲಿದೆ. ಸಮಸ್ಯೆ ಬಗೆಹರಿಸಲು ತಂತಿ ಬೇಲಿ ಅಳವಡಿಸಿ ರೈತರ ರಕ್ಷಣೆ ಮಾಡಬೇಕು ಎಂದು ಬಂಬ್ರಾಣ ಭತ್ತದ ಕೃಷಿ ಸಮಿತಿ ಪದಾಧಿಕಾರಿಗಳು ಸೋಮವಾರ ಕುಂಬಳೆ ಪ್ರೆಸ್ ಫಾರಂನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ഇത് ബംബ്രാണ വയലിൻ്റെ നടുക്കലാണ് ഞങ്ങൾ നിന്നിട്ടുള്ളത്. പത്രപ്രവർത്തകരും സാറന്മാരും നിന്നിട്ട് ഈ കാര്യത്തിനായിട്ട് അന്വേഷിക്കാൻ വന്നു. ഒരു 500 ഏക്കറോളം സ്ഥലം കൃഷി ചെയ്തുകൊണ്ടായിരുന്ന സ്ഥലത്ത് ഇന്ന് ചുരുങ്ങിയിട്ട് ഒരു 50-100 ഏക്കർ സ്ഥലത്താണ് ഇപ്പോൾ കൃഷി ചെയ്യുന്നത്. കാരണം എന്തുകൊണ്ടെന്നില്ലെങ്കിൽ ഈ പന്നിയുടെ ശല്യം കൊണ്ട് കൊയ്തെടുക്കാനാവുന്ന സമയത്ത് നഷ്ടപ്പെടുന്നത് കൊണ്ട് ഞങ്ങൾക്ക് ചെയ്യാൻ പറ്റുന്നില്ല, താങ്ങാൻ പറ്റുന്നില്ല. അതുകൊണ്ട് ഈ പന്നി ശല്യത്തിന് ഒഴിവാക്കി കിട്ടാൻ ഒരു കമ്പി വേലി ഉണ്ടാക്കി തരണമെന്ന് ഞങ്ങൾ അപേക്ഷിക്കുന്നു, ഞങ്ങൾ പറയുന്നുണ്ട്. അതുകൊണ്ട് ഞങ്ങളെ സഹായിക്കണം. ಈ ಪ್ರದೇಶದಲ್ಲಿ ಸಮುದಾಯ ಅರಣ್ಯ ಇಲಾಖೆ ಅಧೀನದಲ್ಲಿರುವ ವಿಂಡ್ ಫಾರಂನಲ್ಲಿ ಬೀಡು ಬಿಟ್ಟಿರುವ ಹಂದಿಗಳ ಹಿಂಡು ಬೆಳೆಗಳನ್ನು ನಾಶಪಡಿಸುತ್ತಿವೆ. ಗದ್ದೆಗಳಲ್ಲಿ ಎಡೆಬೆಳೆಗಳಾಗಿ ವರ್ಷಗಳ ಹಿಂದೆ ಮೆಣಸು, ವಿವಿಧ ರೀತಿಯ ತರಕಾರಿಗಳು, ಹಣ್ಣುಗಳು ಮತ್ತು ಗೆಡ್ಡೆಗಳನ್ನು ಬೆಳೆಸಲಾಗುತ್ತಿತ್ತು. ಆದರೆ ಹಂದಿ ಸಹಿತ ಕಾಡು ಪ್ರಾಣಿಗಳ ತೀವ್ರ ಉಪಟಳಗಳ ಕಾರಣ ಈಗ ಸಾಧ್ಯವಾಗುತ್ತಿಲ್ಲ. ಹೆಚ್ಚುತ್ತಿರುವ ಉಪ್ಪು ನೀರು ದೊಡ್ಡ ಸಮಸ್ಯೆ ಸೃಷ್ಟಿಸಿತ್ತು. ಆದರೆ ದಿಡುಮದಲ್ಲಿ ಹೊಸ ಅಣೆಕಟ್ಟು ನಿರ್ಮಾಣದಿಂದ ಈ ಸಮಸ್ಯೆ ಭಾಗಶಃ ಪರಿಹಾರಗೊಂಡಿದೆ. ಬಂಬ್ರಾಣ ಅಣೆಕಟ್ಟು ಕೂಡ ಸಾಕಾರಗೊಳ್ಳುವುದರಿಂದ ಕೃಷಿಗೆ ಅನುಕೂಲವಾಗಲಿದೆ. ಹಂದಿಗಳ ಕಾಟ ತಪ್ಪಿಸಲು ಕ್ರಮ ಕೈಗೊಂಡರೆ ಬಂಬ್ರಾಣ ಕ್ಷೇತ್ರದಲ್ಲಿ ಹೊಸ ಕೃಷಿ ಕ್ರಾಂತಿ ಸೃಷ್ಟಿಸಬಹುದು. ಈ ಕುರಿತು ಜಿಲ್ಲಾಧಿಕಾರಿ, ಕೃಷಿ ಅಧಿಕಾರಿ ಹಾಗೂ ಪಂಚಾಯಿತಿ ಅಧಿಕೃತರ ಗಮನಕ್ಕೆ ತರಲಾಗಿದ್ದು ದೂರು ನೀಡಲಾಗಿದೆ. ತೀವ್ರ ಹವಾಮಾನ ಬದಲಾವಣೆಯು ಬಿಕ್ಕಟ್ಟನ್ನು ಸೃಷ್ಟಿಸುತ್ತಿದೆ. ಜೊತೆಗೆ ಕಾಡು ಹಂದಿಗಳ ಉಪದ್ರವ ಈಗ ಹೈರಾಣಗೊಳಿಸಿದೆ. ಚಿನ್ನ ಅಡವಿರಿಸಿ ಬ್ಯಾಂಕ್ ಸಾಲ ಮಾಡಿ ಭತ್ತದ ಕೃಷಿ ಮಾಡುವವರು ಅನೇಕರಿದ್ದಾರೆ. ಹಂದಿಗಳನ್ನು ನಿಯಂತ್ರಿಸಲು ಗುಂಡು ಹಾರಿಸಬಹುದೆಂಬ ಸರ್ಕಾರದ ಆದೇಶವಿದ್ದರೂ ಕೋವಿ ಬಳಸಲಾಗದ ಸ್ಥಿತಿ ಇದೆ. ಜೊತೆಗೆ ಕಾಡು ಹಂದಿಗಳ ಹನನಕ್ಕೂ ಕಾನೂನು ತೊಡಕಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಆಡಳಿತ ಸಂಸ್ಥೆಗಳು ಕೃಷಿ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು, ಬೇಲಿ ನಿರ್ಮಾಣಕ್ಕೆ ಬೆಂಬಲ ನೀಡಬೇಕು ಎಂದು ಭತ್ತದ ಕೃಷಿ ಸಮಿತಿ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ರುಕ್ಮಾಕರ ಶೆಟ್ಟಿ, ಉಪಾಧ್ಯಕ್ಷರಾಗಿ ಖಾದರ್ ದಿಡುಮ, ಮುಸಕುಂಜಿ, ನಾಗರಾಜ್ ಶೆಟ್ಟಿ, ನಿಸಾರ್ ಮೊಗರು, ಪ್ರಭಾಕರ್ ಶೆಟ್ಟಿ ಉಪಸ್ಥಿತರಿದ್ದರು.